ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿ ಹೋಬಳಿಯ ಸೋಂಪುರ ಗ್ರಾಮದಲ್ಲಿನ ನಿರಾಶ್ರಿತ 25 ವೃದ್ಧರಿಗೆ ತಾಲೂಕಿನ ಸಂಕಲ್ಪ ಚಾರಿಟೇಬಲ್ ಟ್ರಸ್ಟ್ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಟ್ರಸ್ಟ್ನ ವತಿಯಿಂದ ರಘು ವಿತರಣೆ ಮಾಡಲಾಯಿತು. ಬಳಿಕ ಟ್ರಸ್ಟ್ನ ಅಧ್ಯಕ್ಷ ರತ್ನ ನಟರಾಜ್ ಮಾತನಾಡಿ, ಇಂದು ನಮ್ಮ ನಾಡಿನಲ್ಲಿ ಏನೆಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಿ ತಂದೆ ತಾಯಿಗಳು ಮಕ್ಕಳನ್ನ ಸಾಕಿ ಸಲಹುತ್ತಾರೆ. ಆದರೆ ಅದೇ ಮಕ್ಕಳು ತಮ್ಮ ತಂದೆ ತಾಯಿಯನ್ನು ಬೀದಿಗೆ ಬಿಡ್ತಾರೆ. ತನ್ನ ಹೊಟ್ಟೆಲಿರುವಾಗಲೇ ತಾಯಿ ಮಕ್ಕಳಿಗೋಸ್ಕರ ಕನಸಿನಲ್ಲಿ ಗಾಜಿನ ಅರಮನೆಯನ್ನೇ ಕಟ್ಟಿರ್ತಾರೆ. ಮಕ್ಕಳು ಮಾತ್ರ ತಮ್ಮನ್ನು ಇಳಿ ವಯಸ್ಸಿನಲ್ಲಿಯೇ ನೋಡಿಕೊಳ್ಳುವುದಿಲ್ಲ. ಅಂತಹವರಿಗೆ ನಮ್ಮ ಟ್ರಸ್ಟ್ನ ವತಿಯಿಂದ ನಮ್ಮ ಕೈಲಾದ ಸೇವೆಯನ್ನು ಮಾಡುತ್ತೇವೆ ಎಂದರು. ಕಾರ್ಯಕ್ರಮದಲ್ಲಿ ಸೋಂಪುರ ಗ್ರಾಮ ಪಂಚಾಯಿತಿಯ ನೂತನ ಸದಸ್ಯರಿಗೆ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಸಂಕಲ್ಪ ಚಾರಿಟೇಬಲ್ ಟ್ರಸ್ಟ್ನ ಕಾರ್ಯದರ್ಶಿ ಸೌಮ್ಯ ಮಂಜುನಾಥ್, ಖಜಾಂಚಿ ಕುಮಾರಿ ಪೂಜಾ, ನೂತನ ಸದಸ್ಯರು ಸೇರಿದಂತೆ ಇತರರು ಹಾಜರಿದ್ದರು. ಈ ದಿನ ಸಂಕಲ್ಪ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ಬೆಡ್ಶೀಟ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದು ಬಹಳ ಸಂತೋಷಕರವಾದ ಸುದ್ದಿ. ಈ ತರ ಕಾರ್ಯಕ್ರಮಗಳನ್ನು ಪ್ರತಿ ಊರಲ್ಲಿ ಹಮ್ಮಿಕೊಂಡರೆ ಆ ಟ್ರಸ್ಟ್ಗೆ ಒಳ್ಳೆಯ ಹೆಸರು ಮತ್ತು ಅಭಿವೃದ್ಧಿಯ ಪಥದಲ್ಲಿ ಕಾಣಬಹುದು. ಇಷ್ಟು ಮಾತನ್ನು ಹೇಳಿ ನನಗೆ ಅವಕಾಶ ಕೊಟ್ಟಂತ ಎಲ್ಲ ಟ್ರಸ್ಟ್ ನಂಬಿಸುತ್ತಾ ನನ್ನ ಎರಡು ಮಾತುಗಳನ್ನು